ಸೌದಿ ಅರೇಬಿಯಾದ ತೈಫ್ ನಗರದ ಅಲ್ ಹದಾ ಪ್ರದೇಶದಲ್ಲಿ ಗ್ರೀನ್ ಮೌಂಟೇನ್ ಪಾರ್ಕ್ ಎಂಬ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ 360 ಡಿಗ್ರಿ ಆಕಾಶ ತಿರುಗು ಪರಿಕರದ ಬೆನ್ನು ಕಂಬವು ತುಂಡಾದುದರಿಂದ 29 ಮಂದಿ ತೀವ್ರ ಗಾಯಗೊಂಡಿದ್ದಾರೆ. ಸೌದಿಯ ತೈಫ್ ನಗರದ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಕಾಶ ತಿರುಗು ಯಂತ್ರದ ಬೆನ್ನುಕಂಬ ತುಂಡಾಗಿ ಕಡಿಮೆ ಎಂದರೆ 29 ಮಂದಿ ಗಾಯಗೊಂಡಿದ್ದಾರೆ. 10 ಮಂದಿಯ ಸ್ಥಿತಿ ತೀರಾ ಗಂಭೀರವಾಗಿದೆ. ಕೆಲವರ ದೇಹಾಂಗಕ್ಕೆ ಕತ್ತರಿ ಅನಿವಾರ್ಯ ಎಂದು ಕೂಡ ಕೆಲವು ಮೂಲಗಳು ವರದಿ ಮಾಡಿವೆ. ಆಕಾಶ ತಿರುಗು ಥ್ರಿಲ್ ಯಂತ್ರದ ಬೆನ್ನುಕಂಬ ಮುರಿದು ಜನರು ಒಬ್ಬಿಡುತ್ತಾ ಉದುರಿ ಬಿದ್ದ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಖಲೀಜ್ ಟೈಮ್ಸ್ ಈ ಗಂಭೀರ ಅನಾಹುತದ ವರದಿಯನ್ನ ಮಾಡಿದೆ. ಬೆನ್ನುಕಂಬ ಮುರಿಯುವಾಗ ಅದು ವೇಗವಾಗಿ ಸುತ್ತುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಕಳೆದ ತಿಂಗಳು ವಾಯುವ್ಯ ದಿಲ್ಲಿಯಲ್ಲಿ ರೋಲರ್ ಕಾಸ್ಟರ್ನಲ್ಲಿ ಇದೇ ರೀತಿಯ ಅನಾಹುತ ನಡೆದು ಮಹಿಳೆಯೊಬ್ಬರು ಮೃತರಾಗಿದ್ರು ಹಾಗೂ ಕೆಲವರು ಗಾಯಗೊಂಡಿದ್ರು.